ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 50 ದಿನ ಆಯಿತು. ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 50 ದಿನ ಆಯಿತು. ಸಂಪುಟ ವಿಸ್ತರಣೆ ಮಾಡಿ ಒಂದೊಂದು ಮಂತ್ರಿಗೆ 3 ಜಿಲ್ಲೆಯನ್ನ ಕೊಡುವಂತ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಈ 3 ಜಿಲ್ಲೆಯನ್ನ ಕೊಡುವಂತ ಪ್ರಯತ್ನ ಯಾಕೆ ಆಗಿದೆ ಅಂದ್ರೆ ಮತ್ತೆ ಸಂಪುಟ ವಿಸ್ತರಣೆ ಮಾಡುವಂತ ಇವರಿಗೆ ತಾಕತ್ತಿಲ್ಲ. ಇವತ್ತು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ, ಕಾಂಗ್ರೆಸ್ನ ಪರಿಸ್ಥಿತಿ ಡೋಲಾಮಾನ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ವಿಸ್ತರಣೆ ಮಾಡದೆ 3 ಜಿಲ್ಲೆಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಆಡಳಿತ ಮಾಡಿದ್ರೆ ಖಂಡಿತವಾಗಿ ಸುದೀರ್ಘವಾಗಿ ಅವಧಿಯನ್ನ ಪೂರೈಸುತ್ತಾ ಡಿ ಕೆ ಶಿವಕುಮಾರ್ ಪೂರೈಸುವ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಅಸ್ಥಿರವಾದಂತ ರೀತಿಯ ಸರ್ಕಾರ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಯಾವುದೇ ಮಂತ್ರಿಗಳು ಇವತ್ತು ಒಂದು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಒಟ್ಟು ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರ ಮತ್ತು ಆಡಳಿತ ವಿರೋಧಿಯಾಗಿ ಒಟ್ಟು ಆಡಳಿತವನ್ನ ಪರಿಣಾಮಕಾರಿಯಾಗಿ ಜನಸಾಮಾನ್ಯರ ಬೇಕಾಗುವ ರೀತಿಯಲ್ಲಿ ಆಡಳಿತ ಮಾಡದೆ ಜನರಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ.